ಇತ್ತೀಚಿನ ದಿನಗಳಲ್ಲಿ ಒಂದೆಡೆ ವಿಪರೀತ ಹೆಚ್ಚಾಗುತ್ತಿರುವ ವಿದ್ಯುತ್ ಬಿಲ್, ಇನ್ನೊಂದೆಡೆ ಸಣ್ಣ ಪುಟ್ಟ ಗಾಳಿ ಮಳೆಗೂ ಹಳ್ಳಿ ಭಾಗದಲ್ಲಿ ಕೈಕೊಡುವ ವಿದ್ಯುತ್ ಸಮಸ್ಯೆ. ಆದರೆ ಈ ಯಾವುದರ ಜಂಜಾಟವೂ ಇಲ್ಲದೆ ನೈಸರ್ಗಿಕವಾಗಿ ಹರಿಯುವ ನೀರಿನಲ್ಲಿ ಟರ್ಬೈನ್ ಮೂಲಕ ಕಳೆದ 17 ವರ್ಷಗಳಿಂದ ವಿದ್ಯುತ್ ತಯಾರಿಸುವ ಮೂಲಕ ವಿದ್ಯುತ್ನಲ್ಲಿ ಆತ್ಮನಿರ್ಭರತೆಯನ್ನ ಹೊಂದಿರುವ ಕೃಷಿಕರೊಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಯಾರಿವರು ಅಂತೀರಾ? ಬನ್ನಿ ಈ ವರದಿ ನೋಡೋಣ. ದೇಶದಲ್ಲೇ ಎಷ್ಟೇ ವಿದ್ಯುತ್ ಸ್ಥಾವರಗಳು ಸ್ಥಾಪನೆಗೊಂಡರೂ ಗ್ರಾಮೀಣ ಭಾಗದಲ್ಲಿ ಮಾತ್ರ ವಿದ್ಯುತ್ ಸಮಸ್ಯೆ ಇಂದಿಗೂ ಬಗೆಹರಿದಿಲ್ಲ. ವಿದ್ಯುತ್ ಸಮಸ್ಯೆ ಬಗೆಹರಿಸುವುದಕ್ಕೋಸ್ಕರ ರಾಜ್ಯದಲ್ಲಿ ವಿದ್ಯುತ್ ಸಚಿವರಿಗೆ ಫೋನ್ ಮೂಲಕ ದಬಾಯಿಸಿ ಕೇಸನ್ನು ತಮ್ಮ ಮೇಲೆ ಹಾಕಿಕೊಂಡ ಪ್ರಕರಣಗಳು ನಡೆದಿದೆ. ಆದರೆ ವಿದ್ಯುತ್ ಕೊರತೆ ಸಮಸ್ಯೆ ಮೊದಲಾದ ಜಂಜಾಟಗಳಿಂದ ದೂರವೇ ಉಳಿದು ತಮ್ಮದೇ ಜಾಗದಲ್ಲಿ ನೈಸರ್ಗಿಕವಾಗಿ ಹರಿಯುವ ನೀರಿನಿಂದ ವಿದ್ಯುತ್ ತಯಾರಿಸುವ ಮೂಲಕ ವಿದ್ಯುತ್ನಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಿದ ಪ್ರಗತಿಪರ ಕೃಷಿಕರೊಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಲ್ನಾಡು ಗ್ರಾಮದ ಸುರೇಶ್ ಕಳೆದ 17 ವರ್ಷಗಳಿಂದ ವಿದ್ಯುತ್ಗಾಗಿ ಸರ್ಕಾರಕ್ಕೆ ಅಂಗಲಾಚದೆ ತಮ್ಮದೇ ಸ್ವಂತ ಜಲ ವಿದ್ಯುತ್ ಘಟಕವನ್ನು ಸ್ಥಾಪಿಸುವ ಮೂಲಕ ನಿರಂತರ ವಿದ್ಯುತ್ ಅನ್ನು ಪಡೆಯುತ್ತಿದ್ದಾರೆ. ತನ್ನ ತೋಟದ ಸುಮಾರು 60 ಅಡಿ ಎತ್ತರದಲ್ಲಿ ಹರಿಯುವ ಹಳ್ಳದ ನೀರನ್ನು ಕೊಳವೆಯ ಮೂಲಕ ಟರ್ಬನ್ಗೆ ಹರಿಸುವ ಮೂಲಕ 2 ಕೆವಿ ವಿದ್ಯುತ್ ಅನ್ನು ಪಡೆಯುತ್ತಿದ್ದಾರೆ. 6 ಇಂಚು ಅಗಲದ ಕೊಳವೆಯ ಮೂಲಕ ನೀರನ್ನು ಹರಿಸಿ 4 ಇಂಚು, 3 ಇಂಚು, 2.5 ಇಂಚು ಹಾಗೂ 1.5 ಇಂಚುಗಳ ಪೈಪ್ಗಳನ್ನು ಜೋಡಿಸಿ ನೀರಿನ ಹರಿವಿನ ರಭಸವನ್ನು ಹೆಚ್ಚಿಸಿ ಟರ್ಬನ್ಗೆ 1 ಇಂಚಿನ ಪೈಪ್ ಮೂಲಕ ನೀರನ್ನು ಬಿಡುವ ಮೂಲಕ ವೇಗವಾಗಿ ತಿರುಗಿಸಲಾಗುತ್ತಿದೆ. ಈ ಟರ್ಬನ್ಗೆ ಬೆಲ್ಟ್ ಅಳವಡಿಸಿ ಡೈನಾಮೋ ಮೂಲಕ ವಿದ್ಯುತ್ ಉತ್ಪಾದಿಸಲಾಗುತ್ತದೆ. ಮನೆಗೆ ಬೇಕಾದ ಎಲ್ಲ ವಿದ್ಯುತ್ ಸಲಕರಣೆಗಳಿಗೆ ಇದೇ ವಿದ್ಯುತ್ ಅನ್ನು ಉಪಯೋಗಿಸಲಾಗುತ್ತಿದೆ. ವರ್ಷಕ್ಕೆ 9 ತಿಂಗಳು ಇದೇ ವಿದ್ಯುತ್ ಅನ್ನು ಸುರೇಶ್ ಅವರು ಬಳಸುತ್ತಿದ್ದಾರೆ. ಸರಿಸುಮಾರು 50 ರಿಂದ 60 ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿ ಅಳವಡಿಸಲಾಗಿರುವ ಈ ಟರ್ಬನ್ಗೆ ಖರ್ಚು ಮಾಡಿದ ಹಣಕ್ಕಿಂತ ಎಷ್ಟೋ ಪಾಲು ಹಣವನ್ನು ವಿದ್ಯುತ್ ಬಿಲ್ನಲ್ಲೇ ಉಳಿಸಿಕೊಂಡಿರುವ ಸುರೇಶ್ ತಮ್ಮಂತೆ ಇತರರು ಅವಕಾಶವಿದ್ದಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಲ್ಲಿ ತಮ್ಮಂತೆಯೇ ವಿದ್ಯುತ್ನಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಲು ಸಾಧ್ಯವಿದೆ ಎನ್ನುತ್ತಾರೆ ಸುರೇಶ್. ಸಾಧಾರಣ ಜನವರಿ ತನಕ ನಿರಂತರವಾಗಿ ಕರೆಂಟ್ ಬರ್ತಾ ಇದೆ. ನಮ್ಮ ಮನೆಯ ಎಲ್ಲ ಉಪಯೋಗಕ್ಕೂ ಎಲ್ಲದಕ್ಕೂ ಬರ್ತಾ ಇದೆ. ಮತ್ತು ಈ ಘಟಕದ ಬಗ್ಗೆ ಇಷ್ಟು ವಿಷಯ. ಈ ಘಟಕವನ್ನು ನೋಡಲಿಕ್ಕೆ ಸುಮಾರು ಊರಿನವರು, ಪರ ಊರಿನವರು, ಶಾಲಾ ಮಕ್ಕಳು ಎಲ್ಲ ಬಂದು ನೋಡ್ತಾರೆ. ನಾವು ಜೋಗಕ್ಕೆಂತ ಹೋಗಬೇಕಾಗಿಲ್ಲ, ಇಲ್ಲಿ ಬಂದು ನೋಡಿದರೆ ನಮಗೆ ಇದಾಗ್ತದೆ. ಮಕ್ಕಳೆಲ್ಲ ಖುಷಿ ಪಡ್ತಾರೆ. ಈಗ ಏನಾಗಿದೆ ಅಂತ ಹೇಳಿದರೆ ಕೋವಿಡ್ ಸಂದರ್ಭದಲ್ಲಿ ಈಗ 2 ವರ್ಷದಿಂದ ನಾವು ಯಾರನ್ನಷ್ಟು ಎಲವ್ ಮಾಡ್ತಾ ಇಲ್ಲ. ಅದು ಈಗ ಕೋವಿಡ್ ಮುಗಿದ ಮೇಲೆ ನೆಕ್ಸ್ಟ್ ಇಯರಿಂದ ಎಲ್ಲ ಬರ್ತಾರೆ. ನಾವು ಈ ಟರ್ಬೈನ್ ಹಾಕಿ 17 ವರ್ಷ ಆಯಿತು. 17 ವರ್ಷದಿಂದ ನಾವು ನಿರಂತರವಾಗಿ ಯೂಸ್ ಮಾಡ್ತಾ ಇದ್ದೇವೆ. ತುಂಬ ವಿದ್ಯುತ್ ಹಣ ಉಳಿಸಿರ್ಬೋದು. ಎಷ್ಟು ಅಂತ ನಮಗೆ ನಾವು ಇದಕ್ಕೆ ಯೂನಿಟ್ ಲೆಕ್ಕಕ್ಕೆ ಮೀಟ್ರ್ ಹಾಕಿಲ್ಲ. ಆದರೆ ಸಾಧಾರಣ ತುಂಬ ವಿದ್ಯುತ್ 6-7 ತಿಂಗಳು ನಮಗೆ ಬರ್ತದೆ. ಆಮೇಲೆ ಇದಕ್ಕೆ ಏನು ಮೇಂಟೆನೆನ್ಸ್ ಅಂತ ಹೇಳಿದರೆ ಈ ಬೆಲ್ಟ್ ಅಂತ ಇದೆ ಅದಕ್ಕೊಂದು. ಆ ಬೆಲ್ಟನ್ನು ಮಾತ್ರ 2 ಅಥವಾ 3 ವರ್ಷಕ್ಕೊಮ್ಮೆ ಚೇಂಜ್ ಮಾಡಿದರೆ ಆಯಿತು. ಆಮೇಲೆ ನಾವು ಒಂದು 5-6 ವರ್ಷಕ್ಕೊಂದು ಸಲ ಅದಕ್ಕೆ ಇಡೀ ಮೇಂಟೆನೆನ್ಸ್, ಗ್ರೀಸಿಂಗು, ಪೈಂಟಿಂಗ್ ಇಂಥದ್ದೆಲ್ಲ ಮಾಡ್ತೇವೆ ಹೊರತು ಬೇರೆ ಏನು ಖರ್ಚಿಲ್ಲ. ಟೋಟಲಿ ಫ್ರೀ, ಎನ್ವೈರನ್ಮೆಂಟ್ ಫ್ರೀ. ಪ್ರಗತಿಪರ ಕೃಷಿಕರಾಗಿರುವ ಸುರೇಶ್ ನೈಸರ್ಗಿಕವಾಗಿ ಹರಿಯುವ ನೀರನ್ನೇ ತಮ್ಮ ತೋಟಗಳಿಗೆ ಬಳಸಿಕೊಳ್ಳುವ ಮೂಲಕ ಅಂತರ್ಜಲ ವೃದ್ಧಿಯಲ್ಲೂ ತಮ್ಮ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಹರಿಯುವ ನೀರನ್ನು ತೋಟದ ತುಂಬಾ ನೀರಿನ ಗುಂಡಿಗಳನ್ನು ನಿರ್ಮಿಸುವ ಮೂಲಕ ಅಂತರ್ಜಲ ವೃದ್ಧಿ ಮಾಡುತ್ತಿದ್ದಾರೆ. ಈ ಕಾರಣಕ್ಕಾಗಿ ಇವರ ತೋಟದಲ್ಲಿ ಇದೀಗ ಕೊಳವೆ ಬಾವಿಯನ್ನು ಬಳಸಲಾಗುತ್ತಿಲ್ಲ. ಈ ಕಿರು ವಿದ್ಯುತ್ ಘಟಕವನ್ನು ವೀಕ್ಷಿಸಲು ಹಾಗೂ ಮಾಹಿತಿ ಪಡೆದುಕೊಳ್ಳಲು ಊರು ಹಾಗೂ ಪರ ಊರಿನಿಂದ ಹಲವರು ಸುರೇಶ್ ಅವರ ತೋಟಕ್ಕೆ ಭೇಟಿ ನೀಡಿದ್ದಾರೆ. ಈ ಕಿರುಜಲ ವಿದ್ಯುತ್ ಘಟಕವನ್ನು ವೀಕ್ಷಿಸಿದ ಮಂದಿ ಯಾವ ರೀತಿ ಬೃಹತ್ ಮಟ್ಟದ ಜಲ ವಿದ್ಯುತ್ ಘಟಕಗಳು ಕಾರ್ಯನಿರ್ವಹಿಸುತ್ತದೆ ಎನ್ನುವುದನ್ನು ಹತ್ತಿರದಿಂದಲೇ ನೋಡಿದಂತಾಗಿದೆ ಎನ್ನುತ್ತಾರೆ. ನಾನು ಬೆಂಗಳೂರಿಂದ ಬಂದಿರೋದು, ನನ್ನ ಅಜ್ಜ ತಾತ ಮನೆಗೆ. ಇಲ್ಲಿ ನಾನು ಬೆಂಗಳೂರು ಬಗ್ಗೆ ಮಾತಾಡ್ತಾರೆ ಅಂದರೆ ಅಲ್ಲಿ ತುಂಬ ಪೊಲ್ಯೂಷನ್ ಇದೆ. ಇಲ್ಲಿ ಕಂಪೇರ್ ಮಾಡಿದ್ರೆ ಲೆಸ್ ಪೊಲ್ಯೂಟೆಡ್ ಏರಿಯಾ, ಆಮೇಲೆ ಪೊಲ್ಯೂಷನ್ ಫ್ರೀ ಎನ್ವೈರ್ಮೆಂಟ್. ಇಲ್ಲಿ ಹಾಗೆ ನೋಡ್ತಾರೆ, ಇಲ್ಲಿ ಜಲವಿದ್ಯುತ್ ಘಟಕ ಇದೆ. ಅದು
ಓನ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಅಜ್ಜಂದು ಓನ್ ಎಲೆಕ್ಟ್ರಿಸಿಟಿ ಅದು. ಬೆಂಗಳೂರಲ್ಲಿ ಮೆಸ್ಕಾಮ್ ಅಂತ ಎಲ್ಲ ಇದೆ, ನಾವು ಯೂಸ್ ಮಾಡ್ತೀವಿ. ಅದೆಲ್ಲ ಬೇಕಾಗಿಲ್ಲ ಇಲ್ಲಿ ಬೆಸ್ಕಾಮ್ ಎಲ್ಲ ಬೇಕಾಗಿಲ್ಲ. ಸೊ ಇದು ನನಗೆ ತುಂಬ ಇಷ್ಟ ಆಗುತ್ತೆ, ಓನ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್. ನನ್ನ ಅಜ್ಜ ಮಾಡಿರೋದು. ಎಲ್ಲಾ ವಿಚಾರಗಳಿಗೂ ಸರ್ಕಾರವನ್ನು ಅವಲಂಬಿಸುವ ಜನರ ಮಧ್ಯೆ ಸುರೇಶ್ ಸ್ವಾವಲಂಬಿಯಾಗಿ ವಿದ್ಯುತ್ ಉತ್ಪಾದಿಸುವ ಮೂಲಕ ಗುರುತಿಸಿಕೊಂಡಿದ್ದಾರೆ. ನಮ್ಮ ಕುಡ್ಲ ನ್ಯೂಸ್ 24x7 ಪುತ್ತೂರು.